ಬೆಳ್ತಂಗಡಿ ತಾಲೂಕಿನ ಹೈವೇಗಳು ಬಹಳ ಅದ್ಭುತವಾಗಿ ರೆಡಿ ಆಗ್ತಾ ಇದ್ದಾವೆ. ಗುಂಜಾಲ ಕಟ್ಟೆಯಿಂದ ಚಾರ್ಮಾಡಿಯ ತನಕ ತೆರಳುವಂತಹ ರಸ್ತೆಯನ್ನು ಕೂಡ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರೀಗ ಮಾಡ್ತಾ ಇದ್ದಾರೆ. ಬಹಳಷ್ಟು ಕೆಲಸ ಕಾರ್ಯಗಳಾಗಿವೆ. ಮಳೆಗಾಲ ಆರಂಭ ಆಗುವಂತ ಸೂಚನೆ ಸಿಗ್ತಾ ಇದೆ. ಇದೀಗ ಉಜಿರೆ ಟು ಪೆರಿಯಶಾಂತಿ, ನಾವೀಗ ಇರುವಂತದ್ದು ಪೆರಿಯಶಾಂತಿಯಲ್ಲಿ. ಪೆರಿಯಶಾಂತಿಯ ಎಂಡ್ ಪಾಯಿಂಟ್ ಅಲ್ಲಿ ನಾವಿದ್ದೇವೆ. ಇಲ್ಲಿ ತಾವು ನೋಡಬಹುದು, ಮಂಗಳೂರು ಬೆಂಗಳೂರು ಹೈವೇಯ ಸಮೀಪಕ್ಕೆ ಇಲ್ಲೊಂದು ಜಂಕ್ಷನ್ ಬರುತ್ತೆ. ಆದ್ರೆ ಇವರು ಅಂದ್ರೆ ಉಜಿರೆ ಟು ಪೆರಿಯಶಾಂತಿ ರಸ್ತೆಯ ಕಡೆಯ ಭಾಗ ಇಲ್ಲಿ ಅಂದ್ರೆ 28,450 ಅಂತ ಹಾಕಿದಂತಹ ಏನು ಕಲ್ಲಿದೆ, ಇದು ಲಾಸ್ಟ್ ಪಾಯಿಂಟ್. ಇದು ನಾವಿವತ್ತು ಸ್ಟೋರಿಯನ್ನು ಆರಂಭಿಸುವಂತಹದ್ದು ಪೆರಿಯಶಾಂತಿಯಿಂದ ಉಜಿರೆಯ ತನಕ ಎಷ್ಟು ಬ್ರಿಡ್ಜ್ಗಳು ಬರ್ತವೆ, ಏನೆಲ್ಲ ಬರ್ತದೆ, ಜೊತೆಗೆ ಹೇಗೆ ನಮ್ಮ ಊರು ಬದಲಾಗತ್ತೆ ಅನ್ನುವಂಥದ್ದನ್ನ ನೋಡಬೇಕು. ಈ ಬಗ್ಗೆ ನಮಗೆ ಮಾಹಿತಿಯನ್ನು ಒದಗಿಸೋದಕ್ಕೆ ಇಲ್ಲಿಯ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವಂತಹ ದಾಮೋದರ್ ಅವರು ಇರ್ತಾರೆ. ಅವರನ್ನು ಕೂಡ ಮಾತನಾಡಿಸ್ತೇವೆ. ಸರ್, ನಾವು ಪೆರಿಯಶಾಂತಿ ಟು ಉಜಿರೆಗೆ ತೆರಳುತ್ತಾ ಇದ್ದೇವೆ ಅಲ್ವಾ? ಎಲ್ಲೆಲ್ಲಿ ಏನೇನು ಬರುತ್ತೆ ಅನ್ನುವಂಥದ್ದು ಹೇಳಬೇಕು. ಜೊತೆಗೆ ಇಲ್ಲಿ ಏನಾಗುತ್ತೆ ಸರ್ ಪೆರಿಯಶಾಂತಿಯಲ್ಲಿ? ಈಗ ಇದು ನಮ್ದು ಪ್ರಾಜೆಕ್ಟ್ ಪೆರಿಯಶಾಂತಿಯಿಂದ ಈ ಪಾಯಿಂಟಿಗೆ ಇಲ್ಲಿ ವೈ ಜಂಕ್ಷನ್ ಬರ್ತದೆ. ಆ ವೈ ಜಂಕ್ಷನ್ NHAI ಅವರು ಮಾಡ್ತಾರೆ, ಅದು KNR ಕನ್ಸ್ಟ್ರಕ್ಷನ್ ಅವರು ಮಾಡ್ತಾರೆ ಇಲ್ಲಿಂದ ಮುಂದಕ್ಕೆ. ಮತ್ತೆ ನಮ್ದು ಮುಂದಕ್ಕೆ ಹೋದಾಗೆ ಪಾರ್ಪಿಕಲ್ ಒಂದು ಮೇಜರ್ ಬ್ರಿಡ್ಜ್ ಬರ್ತದೆ, ನಿಡ್ಲೆಯಲ್ಲಿ ಒಂದು ಮೇಜರ್ ಬ್ರಿಡ್ಜ್ ಬರ್ತದೆ, ಧರ್ಮಸ್ಥಳ ಮೇಜರ್ ಬ್ರಿಡ್ಜ್ ಬರ್ತದೆ. ಹಾಗೆ ಕೊಕ್ಕಡದಲ್ಲಿ ಒಂದು ಮೇಜರ್ ಜಂಕ್ಷನ್ ಬರ್ತದೆ, ಉಜಿರೆ ಧರ್ಮಸ್ಥಳದ ಒಂದು ಮೇಜರ್ ಜಂಕ್ಷನ್ ಬರ್ತದೆ, ಮತ್ತೆ ಉಜಿರೆಯಲ್ಲಿ ಜಂಕ್ಷನ್ ಬರ್ತದೆ. ಇಲ್ಲೆಲ್ಲ ಕಡೆ ಹೋಗುವ ಎಲ್ಲ ತೋರಿಸ್ತೀರಾ? ಪೆರಿಯಶಾಂತಿಯಿಂದ ಉಜಿರೆ ಕಡೆಗೆ ತೆರಳುತ್ತೇವೆ. ಸಂಪೂರ್ಣವಾಗಿ ಯಾವ ರೀತಿಯಾಗಿ ರಸ್ತೆ ಕೆಲಸ ಕಾರ್ಯ ಆರಂಭ ಆಗಿದೆ, ಏನೇನು ಆಗ್ಲಿಕ್ಕಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ನಾವೀಗ ಇರುವಂತಹದ್ದು ಪಟ್ಲಡ್ಕದಲ್ಲಿ 25.400 ಅಂದ್ರೆ ಸುಮಾರು 3 ಕಿಲೋಮೀಟರ್, ಅಂದ್ರೆ ಪೆರಿಯಶಾಂತಿಯಿಂದ ಪಟ್ಲಡ್ಕ ತನಕದ 3 ಕಿಲೋಮೀಟರ್ ಮೀಸಲು ಅರಣ್ಯ ಬರೋದ್ರಿಂದ ಅವರ ಪರ್ಮಿಷನ್ ಆದ ನಂತರ ಇಲ್ಲಿ ಕೆಲಸ ಆರಂಭ ಆಗ್ತದೆ ಅನ್ನುವಂಥದ್ದು. ಈಗ ಪಟ್ಲಡ್ಕದಲ್ಲಿ ಸಂಪೂರ್ಣವಾಗಿ ಕೆಲಸ ಆರಂಭ ಆಗಿರುವಂತದ್ದು, ನಿರಂತರವಾದ ಕೆಲಸ ಆರಂಭ ಆಗಿದೆ. ಜೊತೆಗೆ ಒಂದಷ್ಟು ರಸ್ತೆಯನ್ನು ಕೂಡ ಚಂದ ಮಾಡಿ ರೆಡಿ ಮಾಡಿದ್ದಾರೆ. ಯಾವುದೇ ರೀತಿಯಂತ ತೊಂದರೆ ಆಗದಂತೆ, ಮಳೆಗಾಲದಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತಹ ರೀತಿಯಲ್ಲಿ ರೆಡಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಬಹಳಷ್ಟು ದೂರ ಇಲ್ಲಿಂದ ಒಂದು 1.5 ಕಿಲೋಮೀಟರ್ನಷ್ಟು ಕೆಲಸ ಈಗಾಗಲೇ ಆರಂಭಗೊಂಡು ಆಗ್ತಾ ಇದೆ. ಅಲ್ಲಿ ಕೆಲಸ ಆಗ್ತಿರುವಂತದನ್ನ ನಾವೀಗ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಈ ರೀತಿಯಾಗಿ ಅಂದ್ರೆ ಪೆರಿಯಶಾಂತಿಯಿಂದ ಉಜಿರೆಯ ತನಕದ ರಸ್ತೆಯಲ್ಲಿ ಪೆರಿಯಶಾಂತಿಯಿಂದ ಮುಂದೆ ಬರುವಂತಹ ಪಟ್ಲಡ್ಕದಲ್ಲಿ ಕೆಲಸ ಆರಂಭಗೊಂಡು ಒಂದಷ್ಟು ಕೆಲಸ ಕಾರ್ಯಗಳು ಮುಗಿದಿವೆ. ಪಕ್ಕದಲ್ಲಿ ಚರಂಡಿಯ ಕೆಲಸ ಕಾರ್ಯಗಳು ಆಗ್ತಾ ಇರುವಂತದನ್ನು ತಾವು ಗಮನಿಸಬಹುದು. ಮುಂದೆ ಹೋಗ್ತೇವೆ, ಅಲ್ಲಿ ಬಹಳಷ್ಟು ಕೆಲಸ ಆಗ್ತಾ ಇದೆ. ಜೊತೆಗೆ ಆ ಬಗ್ಗೆ ಅವ್ರ ಹತ್ರ, ಇಂಜಿನಿಯರ್ ಹತ್ರ ಕೂಡ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವ. ಇದೀಗ ಒಂದು ಕಡೆ ರಸ್ತೆ, ಹಳೆಯ ರಸ್ತೆ ಇದ್ದಂತಹ ಸ್ಥಳ, ಇಲ್ಲಿ ಬಹಳಷ್ಟು ತಗ್ಗು ಸ್ಥಳ ಇದೆ. ಇದು ಹೇಗೆ ಸರ್, ಅಂದ್ರೆ ಇಲ್ಲಿ ಕೆಳಗೆ ಬರುತ್ತಾ ಅಥವಾ ಮೇಲೆ ಬರುತ್ತಾ ರಸ್ತೆ? ಇಲ್ಲಿ ಕೆಳಗೆ ಬರ್ತದೆ. ಹೌದೌದು. ಇಲ್ಲಿ ನಾವು ಸುಮಾರು 1.5 ಮೀಟರ್ ರಸ್ತೆ ಕಟಿಂಗ್ ಮಾಡಿದ್ದೇವೆ ಗ್ರೇಡೆಂಟಿಗೋಸ್ಕರ. ಇದು ನಮ್ದು ಕ್ಯಾರೇಜ್ 10 ಮೀಟರ್ ಬರ್ತದೆ ಇಲ್ಲಿ, ಮತ್ತೆ ಶೋಲ್ಡರ್ 1.5 ಮೀಟರ್ ಇರ್ತದೆ, 1.5-2 ಮೀಟರ್ ಶೋಲ್ಡರ್ ಬರ್ತದೆ, ಮತ್ತೆ ಅರ್ಧನ್ ರೈನ್ ಬರ್ತದೆ 2 ಸೈಡ್. ಮತ್ತೆ ಹೈಟ್ ಇಲ್ಲಿ ಸೈಡ್ ಅಲ್ಲಿ ಪ್ರೊಟೆಕ್ಷನ್ ವರ್ಕ್ ಮಾಡ್ತೇವೆ, ರಿಟೈನಿಂಗ್ ವಾಲ್ ಕೂಡ ಮಾಡ್ತೇವೆ. ಇದು ಬೋಳದ ಬೈಲು, ಪುತ್ತಿಗೆ ಬೋಳದ ಬೈಲಿನ ಒಂದು ದೃಶ್ಯ ನೋಡ್ತಾ ಇದ್ದೀರಿ ನೋಡಿ. ಇಲ್ಲಿ ಕೆಲಸ ಆಗ್ತಾ ಇದೆ ನಿರಂತರವಾಗಿ. ಇಲ್ಲಿ ಮಣ್ಣು ತೆಗೆಯುವಂತ ಕೆಲಸ ಕಾರ್ಯಗಳು ಆಗ್ತಾ ಇರುವಂತದ್ದು. ಯಾಕೆಂತಂದ್ರೆ ಇಲ್ಲಿ ಈಗಿರುವಂತ ರಸ್ತೆಗಿಂತ ಕೆಳಭಾಗಕ್ಕೆ, ಅಂದ್ರೆ ಈಗಿರುವ ರಸ್ತೆಗಿಂತ ಬಹಳಷ್ಟು ಕೆಳಭಾಗದಲ್ಲಿ ರಸ್ತೆ ಸಾಗ್ತದೆ. ಅಂದ್ರೆ ಸ್ಟ್ರೈಟ್ ಮಾಡುವಂತಹ ದೃಷ್ಟಿಕೋನದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳು ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ.
ನೋಡಿ ಆ ಕೆಲಸ ಆಗ್ತಾ ಇರುವಂತದನ್ನ ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಇಲ್ಲಿ ಕೆಲಸ ಆಗ್ತಾ ಇರುವಂತಹದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಆ ಎಲ್ಲ ದೃಶ್ಯಾವಳಿಗಳನ್ನ ತಾವು ಈಗ ಗಮನಿಸ್ತಾ ಇದ್ದೀರಿ. ನೋಡಿ ಇಲ್ಲಿ ಕೆಲಸ ಆಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಇಲ್ಲಿ ಕೆಲಸ ಆಗ್ತಾ ಇರುವಂತಹದ್ದು, ಜೊತೆಗೆ ಬಹಳಷ್ಟು ವೇಗವಾಗಿ ಕೆಲಸವೂ ಕೂಡ ಆಗ್ತಾ ಇದೆ. ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮುಂದೆ ಹೋಗೋಣ. ಎಸ್, ಇದೀಗ ಆ ಪುತ್ತಿಗೆ ಸಮೀಪದಿಂದ ಮುಂದೆ ಬಂದಾಗ ಇಲ್ಲಿ ಬರೆಮೇಲು ಅನ್ನುವಂಥ ಸ್ಥಳ ಸಿಗುತ್ತೆ ನೋಡಿ. ಇಲ್ಲಿ ಆ ಬರೆಮೇಲು ಸ್ಥಳದಲ್ಲಿ ರಸ್ತೆ ಎತ್ತರ ಆಗ್ತದೆ, ಅಂದ್ರೆ ಮೊದಲಿದ್ದಕ್ಕಿಂತ ಎತ್ತರ ಆಗ್ತದೆ ಸ್ವಲ್ಪ. ಬರೆಮೇಲು ಪ್ರದೇಶದಲ್ಲೂ ಕೂಡ ತಗ್ಗಾಗ್ತದೆ. ಅಲ್ಲಿ ಮುಂದೆ ಹೋದಾಗ ಮತ್ತೆ ಅದು ಎತ್ತರ ಆಗ್ತದೆ, ಅಂದ್ರೆ ಮೊದಲಿದ್ದಕ್ಕಿಂತ ಎತ್ತರ ಆಗ್ತದೆ. ಹೀಗೆ ಒಂದು 100 ಮೀಟರ್ ಅಂತರದಲ್ಲಿ ಎತ್ತರ ತಗ್ಗುಗಳು ಆಗ್ತಾ ಇರ್ತವೆ. ಅಂದ್ರೆ ಎಲ್ಲ ಕಡೆ ಸ್ಟ್ರೈಟ್ ಮಾಡುವಂತ ಉದ್ದೇಶದಿಂದ ಈ ಕೆಲಸ ಕಾರ್ಯಗಳಾಗ್ತಾ ಇದಾವೆ. ಇಲ್ಲಿ ನಿರಂತರವಂತ ಕೆಲಸ ಕಾರ್ಯ ನಡೀತಾ ಇದೆ. ಒಂದ್ ಸೈಡ್ ಅನ್ನ ಕ್ಲಿಯರ್ ಮಾಡಿ ಇನ್ನೊಂದ್ ಸೈಡ್ ಅನ್ನ ಕ್ಲಿಯರ್ ಮಾಡುವ ನಿಟ್ಟಿನಲ್ಲಿ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರು ಇದ್ದಾರೆ. ಸರ್, ಮಳೆಗಾಲಕ್ಕೆ ಹೇಗೆ ಪ್ಲಾನ್ ಮಾಡಿದಿರಿ? ಮಳೆಗಾಲಕ್ಕೆ ನಾವು ಎಷ್ಟು ಈಗ ಇಲ್ಲಿ ನಾವು ಏನು ಅಲ್ಲಿ ಶುರು ಮಾಡಿದ್ದೇವೆ, ಅಲ್ಲಿಂದ 1.5 ಕಿಲೋಮೀಟರ್ ರಸ್ತೆಯನ್ನು ಪೂರ್ತಿಯಾಗಿ 10 ಮೀಟರ್ ಅಗಲಕ್ಕೆ ಡಾಮರೀಕರಣ ಮಾಡಿ 2 ಸೈಡಲ್ಲಿ ಅರ್ಧನ್ ಡ್ರೈನ್ ಮಾಡಿ ವಾಹನ ಓಡಾಡ್ಲಿಕ್ಕೆ ಆಗ್ಲಿ ಜನಗಳಿಗೆ ಆಗ್ಲಿ ತೊಂದರೆ ಆಗದಾಗೆ ನಾವು ಮುಗಿಸ್ತೇವೆ ಮಳೆಗಾಲಕ್ಕೆ ಮೊದಲು. ಇದೀಗ ನಾವು ಕೊಕ್ಕಡ ಜಂಕ್ಷನ್ ನಲ್ಲಿದ್ದೇವೆ. ಇದು ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನದ ಕಡೆಗೆ ಹೋಗುವಂತ ರಸ್ತೆ. ಈ ರಸ್ತೆಯನ್ನು ಕೂಡ ಒಂದು 30 ಮೀಟರ್ನಷ್ಟು ಇಂಪ್ರೂವೈಸೇಷನ್ ಮಾಡ್ತೇವೆ ಅನ್ನುವಂತಹದ್ದು ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರ ಮಾತು. ಅದರ ಜೊತೆಗೆ ಇಲ್ಲಿ ಒಂದಷ್ಟು ಎಕ್ವೈರ್ ಆಗ್ಲಿಕ್ಕಿದೆ. ಇಲ್ಲಿಂದ ಸ್ವಲ್ಪ ಇದೇ ರೀತಿ ಟರ್ನ್ ಇದೇ ರೀತಿ ಇರ್ತದೆ, ಸ್ವಲ್ಪ ಕಡಿಮೆ ಆಗ್ತದೆ ಅನ್ನುವಂಥದ್ದು. ಈ ಬಗ್ಗೆ ದಾಮೋದರವರು ಹೇಳಬೇಕು. ಸರ್, ಇಲ್ಲಿಗೆ ಅಂತ ಜಂಕ್ಷನ್ ಆಗ್ತದಾ? ಇದೊಂದು ಮೈನರ್ ಜಂಕ್ಷನ್. ಆ ಕಡೆ ಹೋಗುವ ರಸ್ತೆಯನ್ನು ಕೂಡ ನಾವು ಒಂದು 30 ಮೀಟರ್ ಇಂಪ್ರೂವ್ ಮಾಡ್ತೇವೆ, ಮತ್ತೆ ಮುಂದಕ್ಕೆ ನಾರ್ಮಲ್ ಇಂಪ್ರೂವ್ ಆಗ್ತದೆ. ಒಂದು ಮೈನರ್ ಜಂಕ್ಷನ್ ಕ್ರಿಯೇಟ್ ಆಗ್ತದೆ. ಮೈನರ್ ಜಂಕ್ಷನ್ ಅಂದ್ರೆ ಸರ್ಕಲ್ ಇರುವಂತ ಜಂಕ್ಷನ್ ಬರ್ತದೆ. ಇದು ನೋಡಿ, ನೋಡಬಹುದು. ಈಗ ಏನು ಸರ್ಕಲ್ ಇದೆ, ಆ ಸರ್ಕಲ್ ಅಲ್ಲಿರೋದಿಲ್ಲ, ಬದಲಾಗಿ ಇಲ್ಲಿ ಸರಿಯಾದಂತಹ ವ್ಯವಸ್ಥಿತವಾದಂತಹ ಒಂದು ಸರ್ಕಲ್ ಇರುವಂತಹ ಜಂಕ್ಷನ್ ನಿರ್ಮಾಣ ಆಗುತ್ತೆ. ಟರ್ನ್ ಇಷ್ಟಿರೋದಿಲ್ಲ, ಬದಲಾಗಿ ಟರ್ನ್ ಇದ್ದೇ ಇರ್ತದೆ. ಒಂದಷ್ಟು ಹೈವೇ ಇನ್ನೂ ಕೂಡ ಅಗಲ ಆಗ್ತದೆ. ಮತ್ತು ಇಲ್ಲಿ ಚರಂಡಿ ವ್ಯವಸ್ಥೆ, ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡ ಸುಸಜ್ಜಿತವಾದಂತಹ ರಸ್ತೆ ನಿರ್ಮಾಣ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಈ ರಸ್ತೆ ಈಗ ನಾವು ಏನು ಟರ್ನ್ ನೋಡ್ತಾ ಇದ್ದೀವಿ, ಆ ಟರ್ನ್ ಇಷ್ಟಿರೋದಿಲ್ಲ, ಬದಲಾಗಿ ಸ್ವಲ್ಪ ಆ ಕಡೆಗೆ ಇನ್ನೂ ಕೂಡ ಅಗಲ ಆಗಿ ಒಂದು ಜಂಕ್ಷನ್ ಅನ್ನು ಇಲ್ಲಿ ನಿರ್ಮಾಣ ಆಗುತ್ತೆ. ಇದು ಕೊಕ್ಕಡ ಪೇಟೆಯ ದೃಶ್ಯಾವಳಿ. ಧರ್ಮಸ್ಥಳದಿಂದ ಕೊಕ್ಕಡಕ್ಕೆ ಬರುವಾಗ ಸಿಗುವಂತಹ ಮೇಜರ್ ಟರ್ನ್ ಅದು ಸಿಗೋದಿಲ್ಲ ಅನ್ನುವಂಥದ್ದು. ಇದಕ್ಕೆ ಉದಾಹರಣೆ ನಾವೀಗ ನಿಂತಿರುವಂತಹದ್ದು ಈಗಿರುವಂತ ಪೂರ್ತಿ ರಸ್ತೆಯನ್ನು ತೋರಿಸ್ತೀವಿ ನೋಡಿ. ಈಗಿರುವಂತ ರಸ್ತೆ ಪೂರ್ತಿ ಅದಕ್ಕಿಂತ 3.5, ಈಗ ನಾನು ನಿಂತಿರುವಂತ ಸ್ಥಳ 3.5 ಮೀಟರ್, 3.5 ಮೀಟರ್ ಅಷ್ಟು ಆ ಕಡೆಗೆ, ಅಂದ್ರೆ ಸರಿಸುಮಾರು ಒಂದು ಇಲ್ಲಿಗೆ ಬರ್ತದೆ. ಸೆಂಟರ್ ಲೈನ್ ಇಲ್ಲಿಗೆ ಬರ್ತದೆ. ಇಲ್ಲಿಂದ ಆ ಕಡೆ 10 ಮೀಟರ್, ಈ ಕಡೆ 10 ಮೀಟರ್ ಲೆಕ್ಕಾಚಾರ. ಅಂದ್ರೆ ಈಗಿರುವಂತಹ ರಸ್ತೆ ಸಂಪೂರ್ಣವಾಗಿ ಈ ಭಾಗದಲ್ಲಿ ಹೋಗುತ್ತೆ ಅನ್ನುವಂಥದ್ದು. ಇದರಿಂದಾಗಿ ಅಲ್ಲಿ ಮೇಜರ್ ಆಗಿ ಬರುವಂತಹ ಒಂದು ಟರ್ನ್ ಏನಿದೆ, ಆ ಟರ್ನ್ ಮಿಸ್ ಆಗ್ತದೆ ಅನ್ನುವಂಥದ್ದು. ಅದರ ಜೊತೆಗೆ ಕೊಕ್ಕಡದಲ್ಲಿ ಮೇಜರ್ ಜಂಕ್ಷನ್ ಇದೆ. ಆ ಕೊಕ್ಕಡದಲ್ಲಿ ಮೇಜರ್ ಜಂಕ್ಷನ್ ನಿರ್ಮಾಣ ಆಗ್ತಿರುವಂಥದ್ದು, ಮೈನರ್ ಅಲ್ಲ ಅನ್ನುವಂಥ ಮಾಹಿತಿ ಇದೆ.
ಈ ಬಗ್ಗೆ ನಮ್ಮ ಜೊತೆಗೆ ಸರ್, ಈಗ ಇಲ್ಲಿಂದ ಸಂಪೂರ್ಣ ಬದಲಾಗ್ತದೆ. ಇಲ್ಲ ಸುಮಾರು 600 ಮೀಟರ್ ರಿಅಲೈನ್ಮೆಂಟ್ ಬರ್ತದೆ, ರಸ್ತೆ ಹೊರಗೆ ಹೋಗ್ತಾ ಉಂಟು. ಅದು 600 ಮೀಟರ್ ಮುಂದೆ ಹೋದ್ಮೇಲೆ ನಮ್ಮ ಈ ರಸ್ತೆಗೆ ಜಾಯಿನ್ ಆಗ್ತದೆ, ರಸ್ತೆ ನೇರ ಆಗ್ತದೆ. ಹೌದು. ಇಲ್ಲಿಂದ ನೇರ ಆಗ್ತದೆ. ನೇರ ನೋಡಿ, ಮೇಜರ್ ಆದಂತಹ ಒಂದು ಟರ್ನ್ ಸಿಗೋದಿಲ್ಲ, ಇಲ್ಲಿಂದ ನೇರ ಆಗ್ತದೆ ಅನ್ನುವಂಥದ್ದು. ನೋಡು, ಆ ಟರ್ನ್ ಯಾವುದು ನಿಮಗೆ ತೋರಿಸ್ತೇನೆ. ಇದೀಗ ತಾವು ನೋಡ್ತಾ ಇದ್ದೀರಿ, ಕೊಕ್ಕಡದಿಂದ ಹೋಗುವಾಗ ಸಿಗುವಂತಹ ಒಂದು ದೊಡ್ಡ ಟರ್ನ್ ಇದು. ಈ ಟರ್ನ್ ಮಿಸ್ ಆಗ್ತದೆ ಅನ್ನುವಂಥದ್ದು ನಿಮಗೆ ತಿಳಿಸ್ಲೇಬೇಕು. ಯಾಕಂತಂದ್ರೆ ಬಹಳ ಮೇಜರ್ ಒಂದು ಆ ವಿಷಯ ಇದು. ಈ ಟರ್ನ್ ಮಿಸ್ ಆಗ್ತದೆ ಅನ್ನೋಂಥ ನೋಡಿ, ಇದು ಮೇಜರ್ ಟರ್ನ್. ಈ ಟರ್ನ್ ಮಿಸ್ ಆಗ್ತದೆ, ನಿಮಗೆ ಸ್ಟ್ರೈಟ್ ಆಗ್ತದೆ ರೋಡ್ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ನ್ಯೂಸ್. ಯಾಕೆಂತಂದ್ರೆ ಈ ಟರ್ನ್ ಬಹಳಷ್ಟು, ಅಂದ್ರೆ ಆ ಕಡೆ ಶಿಶಿಲಾಕ್ ಹೋಗುವ ಟರ್ನ್ ಕೂಡ ಹೌದು. ಇಲ್ಲಿ ನೋಡಿ, ಈ ಟರ್ನ್ ಮಿಸ್ ಆಗಿ ಇಲ್ಲಿ ನೇರವಾಗ್ತದೆ, ಆ ಒಂದು ಭಾಗದಿಂದ ನೇರವಾಗಿ ರಸ್ತೆಗೆ ಬಂದು ರಸ್ತೆಗೆ ಜಾಯಿನ್ ಆಗುವಂತಹದ್ದು. ಅದು ಜಾಯಿನ್ ಆಗುವಂತಹ ಸ್ಥಳವನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಈ ಟರ್ನ್ ಮಿಸ್ ಆಗಿ ಮುಂದೆ ಬಂದು ಆ ಒಂದು ಜಾಯಿನ್ ಆಗುವಂತ ಸ್ಥಳವನ್ನು ಕೂಡ ನಾವೀಗ ನಿಮಗೆ ತೋರಿಸ್ತೀವಿ. ಅಂದ್ರೆ ಎಲ್ಲಿ ಬಂದು ಜಾಯಿನ್ ಆಗ್ತದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಇಲ್ಲಿಗೆ ಬಂದು ಜಾಯಿನ್ ಆಗ್ತದೆ ಅನ್ನುವಂತಹದ್ದು ಕೂಡ ಬಹಳಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇದೀಗ ರಸ್ತೆ, ಅಂದ್ರೆ ಈಗಿರುವಂತ ರಸ್ತೆ ನಾವು ಸಾಕ್ತಾ ಇದ್ದೇವೆ. ಇಲ್ಲಿಗೆ ಬಂದದು ಜಾಯಿನ್ ಆಗ್ತದೆ ಅನ್ನುವಂತಹದ್ದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಬಂದು ಜಾಯಿನ್ ಆಗಿ ಮತ್ತೆ ಅದು ರಸ್ತೆಗೆ ಕೂಡ್ಕೊಳ್ಳುವಂತದ್ದು. ಸುಮಾರು ನೋಡಿ, ಈ ರಸ್ತೆ ಈಗ ಸೆಂಟರ್ ಪಾಯಿಂಟ್ ಎಡಭಾಗದಲ್ಲೇ ಇದೆ. ಇಲ್ಲಿ ಬಂದು ಜಾಯಿನ್ ಆಗ್ತದೆ ರಸ್ತೆ ಅನ್ನುವಂಥದ್ದು. ಅದಾದ ನಂತರ ಮುಂದುವರಿತದೆ. ಕಾಪಿನ ಬಾಗಿಲಿನಿಂದ ಟರ್ನ್ ಇಂದ ಆ ಒಂದು ಕಾರ್ ಬರ್ತಾ ಇರುವಂತ ಸ್ಥಳದಲ್ಲಿ ಬಂದು ಜಾಯಿನ್ ಆಗ್ತದೆ. ಅದರ ಜೊತೆಗೆ ಇಲ್ಲಿ ನೋಡಿ, ಸೆಂಟರ್ ಪಾಯಿಂಟ್ ಇಲ್ಲಿದೆ. ಈ ಸೆಂಟರ್ ಪಾಯಿಂಟ್ ನಲ್ಲಿ ಆ ಕಡೆಗೆ ಎಷ್ಟು ಮೀಟರು, 10 ಮೀಟರ್, ಈ ಕಡೆಗೆ 10 ಮೀಟರ್, ಒಂದು ಮೀಟರ್ ನಲ್ಲಿ ರಸ್ತೆ ಹೋಗ್ತದೆ ಸರ್. ಇಲ್ಲಿಗೆ ಅಂದ್ರೆ ಮೇಜರ್ ಟರ್ನ್ ಮಿಸ್ ಆಗ್ತದೆ. ಹೌದು, ಮೇಜರ್ ಟರ್ನ್ ಮಿಸ್ ಆಗ್ತದೆ. ಓಕೆ. ಇಲ್ಲಿ ಇಲ್ಲಿಂದ ಅಲ್ಲಿಗೆ ಎಷ್ಟು, ಏನಂದ್ರೆ ಕೆಲವು ಮೋರಿಗಳೆಲ್ಲ ಬೇಕಾಗ್ತವ? ಹೌದು, ಒಂದು 2 ಕಲರ್ಸ್ ಬರ್ತದೆ ಮಧ್ಯದಲ್ಲಿ, ಮತ್ತೆ ಫಿಲ್ಲಿಂಗ್ ಕಟ್ಟಿಂಗ್ ಎಲ್ಲ ಆಗಿ ಹೊಸ ರಸ್ತೆ ಬರ್ತದೆ. ಇದು ಹಳೆ ರಸ್ತೆ ಹೀಗೆ ಇರ್ತದೆ, ಅದು ಮುಂದೆ ಕರಚನಮಕ್ಕಿಗೆ ಹೋಗುವವರಿಗೆಲ್ಲ ಈ ರಸ್ತೆ ಯೂಸ್ ಆಗ್ತದೆ. ಅಲ್ಲಿ ಅದು ಸಬ್ ರಸ್ತೆ ಆಗಿ ಯೂಸ್ ಆಗ್ತದೆ. ಹೌದು, ಅವರಿಗೆ ಅಂಡರ್ ಪಾಸ್ ಏನಾದ್ರು? ಇಲ್ಲ ಇಲ್ಲ ಅಂತದೆ. ಇದು ಮೇಜರ್ ಹೈವೇ ಅಲ್ಲಿ ನೋಡಿ, ಕಾಪಿನ ಬಾಗಿಲಿನ ಆ ಒಂದು ದೊಡ್ಡ ಟರ್ನ್ ಹೈವೇ ಅಲ್ಲಿ ಬೆಂಗಳೂರು, ಕೊಕ್ಕಡ ಇತ್ಯಾದಿ ಸ್ಥಳಗಳಿಗೆ ಹೋಗುವವರಿಗೆ ಮಿಸ್ ಆಗ್ತದೆ.